ಆದರ್ಶ ಸೊಸೈಟಿಯನ್ನು ನೀವು ಮೊದಲು ಆರಂಭಿಸಿದಂಥ ಉದ್ದೇಶ, ಅದಕ್ಕೆ ಕಾರಣ ಆಗಿರುವಂಥದ್ದು? ನಾನು ಸುಮಾರು 69ನೇ ಇಸ್ವಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ DCC ಬ್ಯಾಂಕಿನಲ್ಲಿ ಉದ್ಯೋಗಕ್ಕೆ ಸೇರಿದ ನಂತರ ಅದರಲ್ಲಿ ಸುಮಾರು 18 ವರ್ಷಗಳ ಕಾಲ ನನ್ನ ಕೆಲಸ ಮಾಡಿ ಮತ್ತು ನಾನು ನನ್ನ ಭಾವನವರ ಉದ್ಯಮದಲ್ಲಿ ವ್ಯವಹಾರಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ರಾಜೀನಾಮೆ ಕೊಟ್ಟೆ. ಆ 18 ವರ್ಷಗಳ ಕಾಲ DCC ಬ್ಯಾಂಕಿನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದಾಗ ನನಗೆ ಸಹಕಾರಿ ಕ್ಷೇತ್ರದ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬಂದು, ಸಹಕಾರಿ ಕ್ಷೇತ್ರದಿಂದಾಗಿಯೇ ಇವತ್ತು ಊರಿನ ಅಭಿವೃದ್ಧಿ ಮತ್ತು ರೈತರಿಗೆ ಏನಾದರೂ ಕೊಡುಗೆ ಕೊಡುವಂಥದ್ದು, ರೈತರಿಗೆ ಬೇಕಾದಂತೆಲ್ಲ ಸವಲತ್ತುಗಳನ್ನು ಸಹಕಾರಿ ಕ್ಷೇತ್ರದಿಂದ ಕೊಡುವಂಥದ್ದು ನೋಡಿ ಸಂತೋಷ ಆಗಿ ನಾನು ರಾಜೀನಾಮೆ ಕೊಟ್ಟರೆ ಕೂಡ ಆ ನಂತರ ನಾನು ಸಹಕಾರಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮೂಲಕ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ಮಾಡ್ತಾ ಇರುವಾಗ ಸವಣೂರು CA ಬ್ಯಾಂಕಿನಲ್ಲಿ ಸುಮಾರು 20 ವರ್ಷಗಳ ಕಾಲ ಅಧ್ಯಕ್ಷನಾಗಿ, ಸುಮಾರು 7-8 ವರ್ಷಗಳ ಹೆಚ್ಚಿಗೆ ನಿರ್ದೇಶಕನಾಗಿ ಕೆಲಸ ಮಾಡಿದ ನಂತರ ನನಗೆ DCC ಬ್ಯಾಂಕ್ ಬಿಟ್ಟ ನಂತರ ನನ್ನದೇ ಆದಂಥ ಒಂದು ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಹೇಳುವಂಥ ಒಂದು ಆಶೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಇವತ್ತು ಏನಾಗಿದ್ದಾರೆ, ನಾವು ಡೈರೆಕ್ಟರ್ ಆಗಿರುವಾಗ DCC ಬ್ಯಾಂಕಿನಲ್ಲಿ, KMFನಲ್ಲಿ, ಇನ್ನಿತರ ವ್ಯವಸ್ಥೆಗಳಲ್ಲಿ ರೈತರಿಗೆ ಕೂಡಲೇ ಕೊಡಬೇಕಾದಂಥ ಆರ್ಥಿಕ ನೆರವುಗಳನ್ನೆಲ್ಲ ಕೊಡ್ತಿರುವಾಗ ನಾನು ಅದನ್ನು ಬಿಟ್ಟು ಬಂದ ನಂತರ ನನಗೆ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಡಿಮೆಯೋ ಎಂಬ ಭಾವನೆ ಮೂಡಿದಾಗ ನಾನು ನನ್ನದೇ ಆದಂಥ ಒಂದು ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿ 2002ನೇ ಇಸ್ವಿಯಲ್ಲಿ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತ ಹೇಳುವ ಒಂದು ಸಂಘವನ್ನು ಸ್ಥಾಪನೆ ಮಾಡಿದೆ. ಇವತ್ತಿಗೆ ಅದಕ್ಕೆ 23 ವರ್ಷ ಕಳೆದು 24ನೇ ವರ್ಷದಲ್ಲಿ ನಾವಿದ್ದೇವೆ. 24 ವರ್ಷದಲ್ಲಿ ನಾವೀಗ ಸುಮಾರು 17 ಶಾಖೆಗಳನ್ನು ಹೊಂದಿದ್ದು, 16 ಶಾಖೆಗಳನ್ನು ಹೊಂದಿದ್ದು, 17ನೇ ಶಾಖೆಯನ್ನು ನಾಳ್ದು 10ನೇ ತಾರೀಕಿಗೆ ಈಶ್ವರಮಂಗಲದಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲ ಆಗಿದೆ. ಇನ್ನು ಉದ್ಘಾಟನೆಗೆ ಮಾತ್ರ ಬಾಕಿ ಇದೆ. ಇವತ್ತು ಸಹಕಾರಿ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಸವಲತ್ತುಗಳನ್ನು ನೀಡಿ ಸಮಾಜ ಸೇವಾ ಕೆಲಸಗಳನ್ನು ಕೂಡ ಅದರಲ್ಲಿ ಮಾಡಬಹುದು ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ತಂದಿದೆ. ಅದಕ್ಕೆ ಈಗ ಇಷ್ಟವರೆಗೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಕೋಆಪರೇಟಿವ್ ಸೀಮಿತವಾಗಿದ್ದರೂ, ಈಗ ಮೋದಿ ಸರ್ಕಾರ ಬಂದ ನಂತರ ಅಮಿತ್ ಶಾ ಅವರು ಸಹಕಾರಿ ಮಂತ್ರಿಯಾಗಿ ಪ್ರಥಮ ಬಾರಿಗೆ ಇಡೀ ದೇಶಕ್ಕೆ ಸಹಕಾರಿ ಸಂಘವನ್ನು ಪರಿಚಯಿಸಿದ್ದಾರೆ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಮಾರು 38% ಆರ್ಥಿಕ ಅಭಿವೃದ್ಧಿಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಡೀತದೆ. ಇದನ್ನೆಲ್ಲ ಮನಗೊಂಡ ನಾನು ಆದರ್ಶ ಸಹಕಾರಿ ಸಂಘದ 16 ಶಾಖೆಗಳಲ್ಲಿ ಒಂದು 10-100 ಜನಗಳಿಗೆ ಉದ್ಯೋಗ ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಕೆಲವು ಪಾಪದ ಜನಗಳಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸದ ಒಟ್ಟಿಗೆ ಕೆಲವು ಸಮಾಜ ಸೇವಾ ಸಂಸ್ಥೆಗಳನ್ನು ಕೂಡ ಹಚ್ಚಿದ್ದೇನೆ. ಒಂದನೇದಾಗಿ ನಾನು ಕನ್ನಡ ಶಾಲೆಯಲ್ಲಿ SLCವರೆಗೆ ಕಲಿತವ. 67ನೇ ಇಸ್ವಿಯಲ್ಲಿ ನಾನು ಸುಳ್ಯದ ಜೂನಿಯರ್ ಕಾಲೇಜಿನಲ್ಲಿ SSLC ಕಂಪ್ಲೀಟ್ ಮಾಡಿದ್ದು. ಆನಂತರ ನಾನು ನನ್ನ ವ್ಯವಹಾರ ಎಲ್ಲ ವಿಸ್ತರಿಸಿದಾಗ ನನಗೆ ಇವತ್ತು ಎಷ್ಟೋ ಪ್ರೈವೇಟ್ ಶಾಲೆಗಳಿದ್ದರೂ ಇನ್ನೂ ಕೂಡ ಹಳ್ಳಿಯಲ್ಲಿ ಬಡಬಗ್ಗರು ಇರುವಂಥದ್ದು ವ್ಯವಸ್ಥೆಯನ್ನು ನೋಡಿಕೊಂಡು ನಾನು ನನ್ನ ಸಹಕಾರಿ ಸಂಸ್ಥೆಯಲ್ಲಿ ಬಂದ ಲಾಭಾಂಶದ ಒಂದು ಅಂಶವನ್ನು ಸರ್ಕಾರಿ ಶಾಲೆಯ 7 ಮತ್ತು 8 ಮತ್ತು 9ನೇ ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್ಪಿನ ಲೆಕ್ಕದಲ್ಲಿ 2000ದಂತೆ 250 ಜನಕ್ಕೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯನ್ನು ನೀಡುತ್ತಾ ಬರ್ತಾ ಇದ್ದೇನೆ. ಇದು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿ ಜನಪ್ರಿಯವಾಗಿಬಿಟ್ಟಿದೆ. ಈಗ 6 ವರ್ಷಗಳಿಂದ ಸುಮಾರು 31 ಲಕ್ಷ ರೂಪಾಯಿಯನ್ನು ಸುಮಾರು 1500 ಚಿಲ್ಲರೆ ಮಕ್ಕಳಿಗೆ ನಾನು ನೀಡಿದ್ದೇನೆ ಅಂತ ಹೇಳುವಂಥ ಒಂದು ಸಂತೋಷ ನನಗಿದೆ. ಅದನ್ನು ನಾನು ನನ್ನ ಸಂಸ್ಥೆಗೆ ಅಥವಾ ಪ್ರೈವೇಟ್ ಸಂಸ್ಥೆಗಳಿಗೆ ಕೊಡೋದಿಲ್ಲ, ಕೇವಲ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ. ಮತ್ತು ಊರಿನಲ್ಲಿ ಆಗತಕ್ಕಂಥ ಸಾಹಿತ್ಯ ಸಮ್ಮೇಳನಗಳಿರ್ಬೋದು, ತುಳು ಸಮ್ಮೇಳನಗಳಿರ್ಬೋದು, ಶಾಲೆಯ ವಾರ್ಷಿಕೋತ್ಸವಗಳಿರ್ಬೋದು, ದೇವಸ್ಥಾನಗಳ ಪೂಜಾ ಕಾರ್ಯಕ್ರಮಗಳು, ಇದಕ್ಕೆಲ್ಲ ನನ್ನ ಆದರ್ಶ ಸಹಕಾರಿ ಸಂಘದಿಂದ ಸಮಾಜ ಸೇವಾ ರೀತಿಯಲ್ಲಿ ಧನ ಸಹಾಯವನ್ನು ಕೂಡ ನೀಡುತ್ತಾ ಬರ್ತಾ ಇದ್ದೇನೆ. ಈಗ 17ನೇ ಶಾಖೆ ನಾಳ್ದು ಈಶ್ವರಮಂಗಲ ನಡೀತದೆ. ಈಗಾಗಲೇ ನಮ್ಮ ವ್ಯವಸ್ಥೆ ಬೆಳೆದು 24ನೇ ವರ್ಷಕ್ಕೆ ಕಾಲಿಡುವ ಕಾಲದಲ್ಲಿ ನನ್ನ ಸಂಸ್ಥೆಯಲ್ಲಿ ಇವತ್ತು 165 ಕೋಟಿ ರೂಪಾಯಿ ಠೇವಣಿ, ಸುಮಾರು 145 ಕೋಟಿ ರೂಪಾಯಿ ಸಾಲವನ್ನು ವಿತರಣೆ ಮಾಡಿ ಕಳೆದ ವರ್ಷದ ನಮ್ಮ ಲಾಭಾಂಶ 2 ಕೋಟಿ 1 ಲಕ್ಷ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಮತ್ತೊಂದು ನನ್ನ ಸಹಕಾರಿ ಸಂಸ್ಥೆಯ ವಿಶೇಷ ಏನು ಅಂತ ಹೇಳಿದರೆ, 2002ರಿಂದ ಇವತ್ತಿನವರೆಗೆ ನನ್ನ ಸಂಸ್ಥೆ ಆಡಿಟ್ನಲ್ಲಿ ಎ ಕ್ಲಾಸನ್ನು ಪಡೆದುಕೊಂಡು ಬರತಕ್ಕಂಥದ್ದು. ಮತ್ತು 10%ಗಿಂತ ಹೆಚ್ಚು, ಸುಮಾರು ಈ ವರ್ಷ ನಾವು 17% ಡಿವಿಡೆಂಡ್ ಕೊಟ್ಟಿದೆ. 2002ರಿಂದ ಇವತ್ತಿನವರೆಗೂ
ನಮ್ಮ ಸದಸ್ಯರಿಗೆ ಡಿವಿಡೆಂಡ್ ಕೊಡುವಂಥದ್ದು, ನಮ್ಮ ನೌಕರರಿಗೆ 2 ತಿಂಗಳ ಬೋನಸ್ ಕೊಡತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಂಡು ಬಂದು ಇವತ್ತು ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಹಕಾರಿ ಸಂಸ್ಥೆ ಅಂತ ಹೇಳುವಂಥ ಇದನ್ನು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ ಪಡ್ಕೊಂಡಿದೆ. ಈಗ ಮುಂದುವರೆದು ನಾನು ಸವಣೂರಿನ ಸುಳ್ಯದವ ಆದರೂ ಸವಣೂರಿನಲ್ಲಿ ಬಂದು ವಾಸ್ತವ್ಯ ಹೂಡಿದ್ದರಿಂದ ಇವೆಲ್ಲ ವ್ಯವಸ್ಥೆಗಳನ್ನು ನಾನು ಮತ್ತು ನನ್ನ ಸ್ನೇಹಿತರು ಸೇರಿಕೊಂಡು ಮಾಡಿಕೊಂಡು ಬಂದ ಲೆಕ್ಕದಲ್ಲಿ ಸವಣೂರಿಗೆ ನನ್ನ ದರ್ಬೆಯಲ್ಲಿರತಕ್ಕಂಥ ಆದರ್ಶವನ್ನು ಸವಣೂರಿಗೆ ಹೆಡ್ ಆಫೀಸು ಮಾಡಿ ಸವಣೂರಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುಮಾರು 75 ಸೆಂಟ್ಸ್ ಸ್ಥಳ ಸವಣೂರಲ್ಲಿ ಖರೀದಿ ಮಾಡಿದ್ದು, ಅದು 1,20,00,000ಕ್ಕೆ. ಈಗ 5.5 ಕೋಟಿ ರೂಪಾಯಿಯಲ್ಲಿ ಒಂದು ಹೆಡ್ ಆಫೀಸು ಮತ್ತು ಆದರ್ಶದ ಸವಣೂರು ಬ್ರ್ಯಾಂಚು ಮತ್ತು ಒಂದು ಹೋಟೆಲು, ಒಂದು 10 ಅಂಗಡಿಗಳು ಮತ್ತು ಒಂದು 750 ಕೂತ್ಕೊಳ್ಳೋದಂಗ ಮದುವೆಯ ಸಭಾಂಗಣವನ್ನು ಕೂಡ ಮಾಡ್ತಾ ಈಗಾಗಲೇ ಪೂರ್ಣಗೊಂಡದ್ದು. ಸಾಧಾರಣ ಬರುವ 26 ಮಾರ್ಚಲ್ಲಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಕೂಡ ಈಗಾಗಲೇ ನಮ್ಮದು ನಡೀತದೆ. ಆದ್ದರಿಂದ ಇವತ್ತು ಜನರಿಗೆ ನಮ್ಮ ಬಗ್ಗೆ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುವಂತಾಗಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.